ದೇವರು ಮತ್ತು ದೆವ್ವ ಎಂಬ ನಂಬಿಕೆಗಳು ಆಯಾ ವ್ಯಕ್ತಿಗೆ ಅನುಸಾರವಾಗಿ ಭಿನ್ನವಾಗಿರುತ್ತವೆ. ಕೆಲವರು ದೇವರನ್ನು ನಂಬಿದರೆ ಕೆಲವರು ದೆವ್ವಗಳ ಅಸ್ತಿತ್ವವನ್ನ ಕೂಡ ನಂಬುತ್ತಾರೆ. ಎಲ್ಲಿ ದೇವರು ಇದ್ದಾನೋ ಅಲ್ಲಿ ದೆವ್ವಗಳು ಕೂಡ ಇರುತ್ತವೆ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ನಮಗೆ ಸಿಗುತ್ತವೆ. ಆದರೆ ದೇವರು ದೆವ್ವಗಳ ಇರುವಿಕೆ ಅಥವಾ ಮಾನವಾತೀತ ಶಕ್ತಿಗಳ ಅಸ್ತಿತ್ವವನ್ನ ಕಡೆಗಣಿಸಲು ಸಾಧ್ಯವೇ ಇಲ್ಲ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಕೆಲ ವಿವರಿಸಲಾದ ವಿದ್ಯಮಾನಗಳು ನಿಮ್ಮ ಆಸಕ್ತಿ ಕಸಿಯಲು ಪ್ರಯತ್ನಿಸುತ್ತಾನೆ ಇರುತ್ತವೆ. ಇಂತಹ ವಿದ್ಯಮಾನಗಳ ಹಿಂದೆ ಮಾನವಾತೀತ ಶಕ್ತಿಗಳ ಕೈವಾಡ ಇರುತ್ತದೆ ಎನ್ನುವುದು ಹಲವರ ನಂಬಿಕೆ. ಕೆಲವರು ಹೇಳುವ ಪ್ರಕಾರ ದೆವ್ವ, ಭೂತ, ಪ್ರೇತ ಶಕ್ತಿಗಳನ್ನು ಮಾಟಗಾರರು ಅಥವಾ ಮಾಟಗಾರ್ತಿಯರು ಹಣಕ್ಕಾಗಿಯೋ ಅಥವಾ ಮತ್ತೊಬ್ಬರ ಮೇಲಿನ ದ್ವೇಷಕ್ಕಾಗಿಯೋ ಇನ್ನೊಬ್ಬರ ಮೇಲೆ ಅದನ್ನ ಪ್ರಯೋಗಿಸುತ್ತಾರೆ. ಇಂತಹ ಅತೀತ ಶಕ್ತಿಗಳು ಪ್ರಯೋಗಕ್ಕೆ ಒಳಗಾದ ವ್ಯಕ್ತಿಯ ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಕೂಡ ಬೀರುತ್ತವೆ. ಇದಕ್ಕೆ ಸಾಕಷ್ಟು ಉದಾಹರಣೆಗಳು ದೊರೆಯುತ್ತದಾದರೂ ಸ್ಪಷ್ಟ ಪುರಾವೆಗಳು ದೊರೆಯದೇ ಇರುವಂತಹ ಹಲವಾರು ಪ್ರಕರಣಗಳು ನೂರಾರಿವೆ ಎನ್ನುವುದಕ್ಕೆ ಆಗಾಗ ಕೆಲವೊಂದು ಘಟನೆಗಳು ನಮಗೆ ಎಚ್ಚರಿಕೆಯನ್ನ ಕೊಡುತ್ತಾನೆ ಇರುತ್ತವೆ. ಇನ್ನು ನಮ್ಮ ಬೆಂಗಳೂರಿನ ವಿಚಾರಕ್ಕೆ ಬರುವುದಾದ್ರೆ, ಅಂದಿನ ಬೆಂದ ಕಾಳೂರು ಇಂದು ಬೆಂಗಳೂರಾಗಿ ವಿಶ್ವಾದ್ಯಂತ ಸಿಲಿಕಾನ್ ಸಿಟಿ ಎಂದೇ ಖ್ಯಾತಿಯನ್ನ ಗಳಿಸಿದೆ. ಐಟಿ ಸಂಸ್ಥೆಗಳು ಬೆಂಗಳೂರಿನ ಸಿಲಿಕಾನ್ ಸಿಟಿ ಖ್ಯಾತಿಗೆ ಒಳಗಾಗುವಂತೆ ಮಾಡಿವೆ. ಬೃಹತ್ ಉದ್ಯಮಿಗಳು, ಬೃಹತ್ ಕಟ್ಟಡಗಳು ಬೆಂಗಳೂರನ್ನ ಪ್ರತಿನಿತ್ಯ ಬದಲಾಗುವಂತೆ ಮಾಡುತ್ತಿವೆ. ಆದರೆ ಇಂತಹ ನಿತ್ಯ ಸುಂದರಿ ಬೆಂಗಳೂರಿನಲ್ಲಿಯೂ ಕೂಡ ಕೋಟಿ ಕೊಟ್ಟರೂ ಬೇಡ ಎನ್ನುವ ಭಯಾನಕ ಸ್ಥಳಗಳಿವೆ ಎಂದರೆ ನೀವು ನಂಬುತ್ತೀರಾ? ಹೌದು, ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಆದರೆ ಸದಾ ಜನ ಜಂಗುಳಿಯಿಂದ ಕೂಡಿರುವ ಬೆಂಗಳೂರಿನಲ್ಲಿ ಕೆಲವೊಂದು ಸ್ಥಳಗಳಿಗೆ ರಾತ್ರಿ ಆದರೆ ಓಡಾಡಲು ಕೂಡ ಭಯವಾಗುತ್ತದೆ. ಅಂತಹದರಲ್ಲಿ ಒಂದು ಬೆಂಗಳೂರಿನ ಹೃದಯ ಭಾಗವಾಗಿರುವ ಮಾರ್ಕೆಟ್ ಪ್ರದೇಶದಲ್ಲಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆ. ಬೆಂಗಳೂರಿನಲ್ಲಿ ಹಲವಾರು ದೊಡ್ಡ ದೊಡ್ಡ ಆಸ್ಪತ್ರೆಗಳು ಹಾಗೂ ಹೊಸ ಮತ್ತು ಹಳೆಯ ಆಸ್ಪತ್ರೆಗಳನ್ನು ನಾವು ಕಾಣಬಹುದು. ಅಂತಹದರಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಮಹಾನ್ ಇತಿಹಾಸವನ್ನ ಹೊಂದಿರುವ ಆಸ್ಪತ್ರೆಗಳಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಒಂದಾಗಿದೆ. ಈ ಆಸ್ಪತ್ರೆಯನ್ನ 1897ರಲ್ಲಿ ರಾಣಿ ವಿಕ್ಟೋರಿಯಾ ಅವರ ಆಳ್ವಿಕೆಯ 60 ವರ್ಷಗಳ ಸಂಭ್ರಮಾಚರಣೆಗಾಗಿ ಅಂದಿನ ಮೈಸೂರಿನ ಮಹಾರಾಜರಾದಂತಹ ಶ್ರೀ ಕೃಷ್ಣರಾಜ ಒಡೆಯರ್ ನೇತೃತ್ವದಲ್ಲಿ ಅಡಿಪಾಯ ಹಾಕಲಾಗಿತ್ತು ಮತ್ತು ಸುಮಾರು 13 ವರ್ಷಗಳ ಸತತ ಶ್ರಮದಿಂದ 1900ರಲ್ಲಿ ಈ ಆಸ್ಪತ್ರೆಯನ್ನ ಉದ್ಘಾಟನೆಯನ್ನು ಕೂಡ ಮಾಡಲಾಗಿತ್ತು. ಜೂನ್ 22, 1897ರಲ್ಲಿ ಮೈಸೂರು ಮಹಾರಾಣಿ ಕೆಂಪನಂಜಮಣ್ಣಿ ವಾಣಿವಿಲಾಸ ಸನ್ನಿಧಾನ ಮತ್ತು ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ಈ ಆಸ್ಪತ್ರೆಯ ಅಡಿಪಾಯವನ್ನ ಹಾಕುತ್ತಾರೆ. ಹಾಗೆಯೇ 1900ರಲ್ಲಿ ಭಾರತದ ಅಂದಿನ ವೈಸ್ರಾಯ್ ಲಾರ್ಡ್ ಕರ್ಜನ್ ಅವರು ಈ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡುತ್ತಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ವಿಕ್ಟೋರಿಯಾ ರಾಣಿಯ ಆಡಳಿತದ ವಜ್ರ ಮಹೋತ್ಸವದ ಗೌರವಾರ್ಥವಾಗಿ ವಿಕ್ಟೋರಿಯಾ ಆಸ್ಪತ್ರೆ ಅಂತ ಇದಕ್ಕೆ ನಾಮಕರಣ ಕೂಡ ಮಾಡಲಾಗುತ್ತದೆ. ಇದು ಅಂದಿನ ಕಾಲದ ಗೋಥಿಕ್ ಶೈಲಿಯಲ್ಲಿ ಈ ಆಸ್ಪತ್ರೆಯನ್ನ ಕೂಡ ನಿರ್ಮಾಣ ಮಾಡಲಾಗಿತ್ತು. ಈ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಲು ಒಂದು ಮುಖ್ಯ ಕಾರಣವೂ ಇತ್ತು ಸ್ನೇಹಿತರೆ. ಅಂದ್ರೆ 1898ರ ಆಸುಪಾಸು ಬೆಂಗಳೂರಿನಲ್ಲಿ ಭುಗಿಲೆದ್ದ ಸಾಂಕ್ರಾಮಿಕ ರೋಗವು ಹೆಚ್ಚಿನ ಸಂಖ್ಯೆಯ ರೋಗಿಗಳನ್ನ ಆ ಸಂದರ್ಭದಲ್ಲಿ ಚಿಕ್ಕ ಚಿಕ್ಕ ಮನೆಗಳಲ್ಲಿ, ಚಿಕ್ಕ ಚಿಕ್ಕ ಆಸ್ಪತ್ರೆಗಳಲ್ಲಿ, ದೇವಸ್ಥಾನಗಳಲ್ಲಿ, ಚರ್ಚುಗಳಲ್ಲಿ ಚಿಕಿತ್ಸೆಯನ್ನ ನೀಡುವಂತಹ ಪರಿಸ್ಥಿತಿ ಉಂಟಾಗಿತ್ತು. ಹೌದು, ಭಾರತದಲ್ಲಿ ಆ ಸಮಯದಲ್ಲಿ ಉಂಟಾದ ಈ ಮಹಾಮಾರಿ ಪ್ಲೇಗ್ ರೋಗವು ಇಡೀ ಬೆಂಗಳೂರು ಅಲ್ಲದೆ ಇಡೀ ಕರ್ನಾಟಕವನ್ನು ಅಲ್ಲದೆ ಸಂಪೂರ್ಣ ಭಾರತವನ್ನ ಅಲ್ಲೋಲ ಕಲ್ಲೋಲ ಮಾಡಿತ್ತು. ನಿಮಗೆ ನೆನಪಿರಬಹುದು, ಇತ್ತೀಚೆಗೆ ಬಂದಂತಹ ಕೊರೋನಾ ರೀತಿಯಲ್ಲಿಯೇ ಕೊರೋನಾ ಮಹಾಮಾರಿ ಯಾವ ರೀತಿ ನಮ್ಮನ್ನ ಕಾಡಿತ್ತೋ ಅದೇ ರೀತಿ 1900ರಲ್ಲಿ ಪ್ಲೇಗ್ ಮಹಾಮಾರಿ ರೋಗವು ಇಡೀ ವಿಶ್ವವನ್ನೇ ಕಾಡಿತ್ತು ಅಂದ್ರೆ ತಪ್ಪಾಗಲಾರದು. ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಣಿ ಕೆಂಪನಂಜಮ್ಮ ವಾಣಿವಿಲಾಸ ಸನ್ನಿಧಾನ ಅವರು ಜನರ ಪರಿಸ್ಥಿತಿಯನ್ನು ಕಂಡು ಕಂಗಾಲಾಗಿ ಹೋಗಿದ್ದರು. ಕಣ್ಣ ಮುಂದನೆ ಸಾವಿರಾರು ಜನರು ಸಾಯುವುದನ್ನ ಕಂಡು ಅವರು ತಮ್ಮ ಜನರಿಗೆ ಒಂದು ಒಳ್ಳೆಯ ಆಸ್ಪತ್ರೆಯನ್ನ ಕಟ್ಟಬೇಕೆಂದು ನಿರ್ಧಾರ ಮಾಡುತ್ತಾರೆ. ಅವರ ಒಂದು ದೂರದೃಷ್ಟಿ ಮತ್ತು ಅವರ ಶ್ರಮದಿಂದಲೇ ಈ ಆಸ್ಪತ್ರೆಗೆ ಕೊನೆಗೂ ಅಡಿಗಲ್ಲನ್ನ ಹಾಕಲಾಗಿತ್ತು. ಈ ಆಸ್ಪತ್ರೆಯನ್ನ ಕಟ್ಟಲು ಆ ಸಮಯದಲ್ಲಿ ಬರೋಬ್ಬರಿ 7.5 ಲಕ್ಷ ರೂಪಾಯಿ ಖರ್ಚವಾಗಿತ್ತು. ಈ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಹೊರ ರೋಗಿಗಳಿಗೆ ಎಲ್ಲ ರೀತಿಯ ತಪಾಸಣೆ ಮಾಡಲು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಈಗಿರುವ ಮೂಲ ಹೊರರೋಗಿ ವಿಭಾಗದ ಕಟ್ಟಡವನ್ನ ಅಂದು ಕೆಪಿ
ಪಿ ಪುಟ್ಟಣ್ಣ ಚಟ್ಟಿ ಅವರ ದೇಣಿಗೆಯಿಂದ 1924ರಲ್ಲಿ ನಿರ್ಮಾಣ ಮಾಡಲಾಗಿತ್ತು. 1924ರಲ್ಲಿ ಇದು 145 ರೋಗಿಗಳಿಗೆ ಅಂದ್ರೆ ಸುಮಾರು 100 ಪುರುಷರಿಗೆ ಮತ್ತು 40 ಮಹಿಳೆಯರಿಗೆ ವಸತಿ ಸೌಕರ್ಯವನ್ನ ಹೊಂದಿತ್ತು ಮತ್ತು ಸರಾಸರಿ ದೈನಂದಿನ ಹೊರರೋಗಿಗಳ ಸಂಖ್ಯೆ 200ರಿಂದ 300 ಸಂಖ್ಯೆಯಲ್ಲಿತ್ತು. ಆರಂಭದಲ್ಲಿ ಈ ಆಸ್ಪತ್ರೆಯಲ್ಲಿ ಸರಿಸುಮಾರು 140 ಹಾಸಿಗೆಗಳ ಸಾಮರ್ಥ್ಯ ಹೊಂದಿತ್ತು. ಆ ಸಮಯದಲ್ಲಿ ಇದು ಅತ್ಯಂತ ಪ್ರಸಿದ್ಧ ಹಾಗೂ ಅತ್ಯಂತ ಹೊಸ ತಂತ್ರಜ್ಞಾನವನ್ನು ಬಳಸುತ್ತಿರುವಂತಹ ಆಸ್ಪತ್ರೆಗಳಲ್ಲಿ ಒಂದಾಗಿತ್ತು. ಕೇವಲ ಬೆಂಗಳೂರು ಅಲ್ಲದೆ ಮೈಸೂರು ರಾಜ್ಯದ ಹಲವಾರು ನಗರಗಳಿಂದ ಹಳ್ಳಿಗಳಿಂದ ಜನರು ಇಲ್ಲಿ ಟ್ರೀಟ್ಮೆಂಟ್ ಪಡೆಯಲು ಸದಾಕಾಲ ಬರುತ್ತಿದ್ದರು. ಯಾವಾಗಲೂ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಲು ಆರಂಭಿಸಿತ್ತೋ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಕಾಲಕ್ರಮೇಣ ವಿಸ್ತರಣೆಯನ್ನು ಕೂಡ ಮಾಡಲಾಗಿದೆ. ಈ ವಿಕ್ಟೋರಿಯಾ ಆಸ್ಪತ್ರೆ 100 ವರ್ಷಕ್ಕೂ ಹೆಚ್ಚಾದರೂ ಕೂಡ ಈಗಲೂ ಕೂಡ ಇಲ್ಲಿ ಎಲ್ಲಾ ತರಹದ ಸೌಕರ್ಯಗಳನ್ನ ನೀವು ಕಾಣಬಹುದಾಗಿದೆ. ಇದು ಕೇವಲ ಆಸ್ಪತ್ರೆ ಅಲ್ಲದೆ ಬೋಧನಾ ಆಸ್ಪತ್ರೆ ಕೂಡ ಆಗಿದೆ. ಇದು ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಯೊಂದಿಗೆ ವಿಲೀನಗೊಂಡಿದೆ. 1981ರಲ್ಲಿ ಬೆಂಗಳೂರಿನಲ್ಲಿ ವೀನಸ್ ಸರ್ಕಸ್ಗೆ ಬೆಂಕಿ ಬಿದ್ದಾಗ ಹಲವಾರು ಜನರು ಅಲ್ಲಿ ಸುಟ್ಟು ಸತ್ತು ಹೋಗಿದ್ದರು. ಇಂತಹ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಅಂತಹ ರೋಗಿಗಳಿಗೆ, ಅಂತಹ ಸುಟ್ಟು ಹೋದ ಜನರಿಗೆ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಟ್ಟಿತ್ತು. ಈ ಸರ್ಕಸ್ ಬೆಂಕಿ ದುರಂತವು 92 ಜನರನ್ನ ಬಲಿ ತೆಗೆದುಕೊಂಡಿತ್ತು ಮತ್ತು 300 ಜನರು ಗಾಯಗೊಂಡಿದ್ದರು. ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನ್ ಸೆಂಟರ್ ನಲ್ಲಿ ಒಟ್ಟು 119 ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿತ್ತು. 42 ರೋಗಿಗಳಿಗೆ ಹೊರ ರೋಗಿಗಳಾಗಿ ಚಿಕಿತ್ಸೆ ನೀಡಲಾಗಿತ್ತು ಮತ್ತು 77 ಪ್ರಕರಣಗಳನ್ನ ಕೂಡ ದಾಖಲಿಸಲಾಗಿತ್ತು. ದೇಹದ ಮೇಲ್ಮೈಯಲ್ಲಿ 80%ಕ್ಕಿಂತ ಹೆಚ್ಚು ಸುಟ್ಟು ಗಾಯಗಳನ್ನ ಹೊಂದಿರುವ 14 ರೋಗಿಗಳು ದುರಂತದ 48 ಗಂಟೆಯಲ್ಲೇ ಸಾವನ್ನಪ್ಪಿದ್ದರು. ಉಳಿದ 63 ಪ್ರಕರಣಗಳಲ್ಲಿ 3 ರೋಗಿಗಳು ಚಿಕಿತ್ಸೆಯ ಸಮಯದಲ್ಲಿ ಸಾವನ್ನಪ್ಪಿದ್ದರು. 32 ರೋಗಿಗಳಿಗೆ ಚರ್ಮದ ಕಸಿ ಅಥವಾ ಫ್ಲಾಪ್ ಕಾರ್ಯದಿಂದ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು. ಹೌದು, ಈ ಸಂದರ್ಭದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ನಿಜಕ್ಕೂ ಒಂದು ಶ್ಲಾಘನೀಯ ಕೆಲಸವನ್ನ ಮಾಡಿತ್ತು ಅಂದ್ರೆ ತಪ್ಪಾಗಲಾರದು. ಬರೀ ಬೆಂಕಿಯ ಗಾಯಗಳಿಗೆ ಅಲ್ಲದೆ ಈ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ, ಮೂಳೆ ಚಿಕಿತ್ಸೆ, ಚರ್ಮ ರೋಗ ಶಾಸ್ತ್ರ, ಮನೋವೈದ್ಯ ಶಾಸ್ತ್ರ, ರೇಡಿಯಾಲಜಿ, ಭೌತ ಚಿಕಿತ್ಸೆ, ಫಾರ್ ಅಂಡ್ ಸಿಕ್ ಮೆಡಿಸಿನ್ ವಿಭಾಗ, ಪ್ಲಾಸ್ಟಿಕ್ ಸರ್ಜರಿ, ನರವಿಜ್ಞಾನ, ಹೃದಯ ರೋಗ ಮತ್ತು ಮೂತ್ರಶಾಸ್ತ್ರ ಸಂಬಂಧಪಟ್ಟಂತಹ ಎಲ್ಲ ರೋಗಿಗಳಿಗೆ ಇಲ್ಲಿ ಪರಿಹಾರವನ್ನ ಕೊಡಲಾಗುತ್ತದೆ. ಈ ಆಸ್ಪತ್ರೆಯಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಅಂದ್ರೆ ತುರ್ತು ಚಿಕಿತ್ಸೆ ಕೂಡ ನೀಡಲಾಗುತ್ತದೆ. ಅಂದ ಹಾಗೆ ಈ ಆಸ್ಪತ್ರೆಯ ಸಮಯ ಹೊರ ರೋಗಿಗಳಿಗೆ ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆ ಮತ್ತು 2 ಗಂಟೆಯಿಂದ 4 ಗಂಟೆವರೆಗೆ, ಭಾನುವಾರ ಮತ್ತು ಸಾಮಾನ್ಯ ರಜಾ ದಿನಗಳನ್ನ ಬಿಟ್ಟು ಎಲ್ಲ ದಿನಗಳಲ್ಲೂ ಇದು ಕಾರ್ಯವನ್ನ ನಿರ್ವಹಿಸುತ್ತದೆ. ನಡೆಯಲು ಅಥವಾ ಚಲಿಸಲು ಸಾಧ್ಯವಾಗದಂತಹ ರೋಗಿಗಳಿಗೆ ಒಪಿಡಿಯ ಗೇಟ್ ನಲ್ಲಿ ವೀಲ್ ಚೇರ್ಗಳು ಮತ್ತು ಸ್ಟ್ರೆಚರ್ಗಳು ಕೂಡ ಲಭ್ಯವಿದೆ. ಎಮರ್ಜೆನ್ಸಿ ರೋಗಿಗಳನ್ನ ಆಸ್ಪತ್ರೆಗೆ ತಲುಪಿಸಲು ಇಲ್ಲಿ ಹಲವಾರು ಆಂಬ್ಯುಲೆನ್ಸ್ಗಳ ಸೇವೆ ಕೂಡ ನೀವು ಕಾಣಬಹುದು. ಭವ್ಯ ಮತ್ತು ಸುಂದರ ಕಟ್ಟಡವಾಗಿರುವ ವಿಕ್ಟೋರಿಯಾ ಆಸ್ಪತ್ರೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಾನಕ ಎಂದು ಕೂಡ ಕೆಲವರು ಹೇಳುತ್ತಾರೆ. ಶತಮಾನಗಳಿಂದಲೂ ಈ ಕಟ್ಟಡ ಸಾಕಷ್ಟು ವಿಚಿತ್ರ ಘಟನೆಗಳಿಗೆ ಸಾಕ್ಷಿಯಾಗಿದೆ. ಇಲ್ಲಿ ಕೆಲಸ ಮಾಡುವ ಹಲವು ಸಿಬ್ಬಂದಿಗಳು ಮತ್ತು ಆಸ್ಪತ್ರೆಗೆ ಬರುವ ರೋಗಿಗಳು ಮತ್ತು ಅವರ ಸಂಬಂಧಿಕರು ಈ ಕಟ್ಟಡದ ಆಸುಪಾಸಿನಲ್ಲಿ ದೆವ್ವ ಪ್ರೇತಗಳನ್ನ ನೋಡಿರುವುದಾಗಿ ಮತ್ತು ಅಂತಹ ಅನುಭವವನ್ನ ಕುರಿತಾಗಿ ಹೇಳಿದ್ದಾರೆ. ಕೆಲವರಿಗೆ ವಿಚಿತ್ರಾಕೃತಿಯ ಮೂಲಕ ಕಾಣಿಸಿಕೊಂಡರೆ ಮತ್ತೆ ಕೆಲವರಿಗೆ ವಿಚಿತ್ರ ಘಟನೆಗಳು ಅನುಭವವಾಗಿದೆ. ಪ್ರಮುಖವಾಗಿ ಇಲ್ಲಿನ ಪ್ರಸವ ವಿಭಾಗ ಅಥವಾ ಹೆರಿಗೆ ವಿಭಾಗ ಅಂದರೆ ಮೆಟರ್ನಿಟಿ ಸೆಕ್ಷನ್ ಮತ್ತು ಶವಾಗಾರ ಆಸುಪಾಸಿನಲ್ಲಿ ಇಂತಹ ಘಟನೆಗಳು ರಾತ್ರಿಯ ಸಮಯದಲ್ಲಿ ಆಗಾಗ ನಡೆಯುವ ವರದಿಯಾಗಿದೆ. ಆಸ್ಪತ್ರೆಯ ಆವರಣದಲ್ಲಿ ಮಹಿಳೆಯೊಬ್ಬಳು ಜೋರಾಗಿ ಅಳುತ್ತಾ ಓಡಾಡುತ್ತಿರುವುದನ್ನ ಆಸ್ಪತ್ರೆಯ ಸಿಬ್ಬಂದಿ ಕಣ್ಣಾರೆ ಕಂಡಿದ್ದಾರೆ. ಅನೇಕ ಜನರು ತಮ್ಮ ಆಹಾರದ ಪ್ಯಾಕೆಟ್ಗಳನ್ನ ಇಟ್ಟಲ್ಲಿ ಅವುಗಳನ್ನ ಯಾರೋ ತಿಂದ ಹಾಗೆ ಇಲ್ಲಿ ಅನಿಸುತ್ತದೆ. ಇದು ಅಲೌಕಿಕ ಚಟುವಟಿಕೆ ಎಂದು ಕೆಲವರು ನಂಬುತ್ತಾರೆ. ಈ ಪ್ರೇತಿಗಳು ಕೆಲವು ದಶಕಗಳ ಹಿಂದೆ ಆಸ್ಪತ್ರೆಯಲ್ಲಿ ನಿಧನವಾದಂತಹ ಮಹಿಳೆಯರದ್ದಾಗಿದೆ ಎಂದು ಕೂಡ ನಂಬಲಾಗಿದೆ. ಆದರೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅನುಭವಿಸಿದವರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಕೆಲವರು ಇದನ್ನ ನಂಬುವುದಿಲ್ಲ, ಇನ್ನು ಕೆಲವರು ಇಂತಹ ಅಲೌಕಿಕ ಶಕ್ತಿಗಳನ್ನ, ನಕಾರಾತ್ಮಕ ಶಕ್ತಿಗಳನ್ನ ನಂಬುತ್ತಾರೆ. ಆದರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಂತಹ ವಿಚಿತ್ರ ಘಟನೆಗಳು ಆಗಾಗ ನಡೆಯುತ್ತಿರುವುದು ನಾವು ನೀವು ಆಗಾಗ ಸುದ್ದಿ ಮಾಧ್ಯಮದಲ್ಲಿ, ಪ್ರಿಂಟ್ ಮೀಡಿಯಾದಲ್ಲಿ ಹಾಗೂ
ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೇಳುವುದು ನೋಡುವುದು ತುಂಬಾನೇ ಕಾಮನ್ ಆಗಿ ಹೋಗಿದೆ. ಏನೇ ಇರಲಿ ಹೇಗೆ ಇರಲಿ ಸ್ನೇಹಿತರೆ, ಆದ್ರೆ ವಿಕ್ಟೋರಿಯಾ ಆಸ್ಪತ್ರೆ ಲಕ್ಷಾಂತರ ಜನರಿಗೆ ಪರಿಹಾರವನ್ನ ಕೊಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆ ಈ ಮಾಹಿತಿ ನಿಮಗೆ ಹೇಗೆ ಅನಿಸುತ್ತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಹಾಗೂ ಇನ್ನಷ್ಟು ಮಾಹಿತಿಗಾಗಿ ಮುಂದಿನ ಸಂಚಿಕೆಯನ್ನ ವೇಟ್ ಮಾಡಿ.